ಹರೇ ಕೃಷ್ಣ ಮಾತಾಜಿ ಎಲ್ರಿಗೂ. ನನ್ನ ವಾಯ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೇನೆ. ಹರೇ ಕೃಷ್ಣ ಕ್ಲಿಯರ್ ಆಗಿದೆ. ಸರಿ. ಸೊ ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಹೇಳಿ ಮಾತಾಜಿ. ನಾನು ಯಾಕಂದ್ರೆ ಸ್ಟೇಷನ್ ಅಲ್ಲಿ ಇಲ್ಲ, ಔಟ್ ಆಫ್ ಸ್ಟೇಷನ್ ಇದ್ದೇನೆ. ಸೊ ಏನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ನನ್ಗೆ ಸ್ವಲ್ಪ ಇನ್ಫಾರ್ಮ್ ಮಾಡಿ. ಹರೇ Okay. ಕೃಷ್ಣ ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ, ಮಂಗಳೂರು ಐದಿಂದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ಲರೂ ನನ್ನ ಜೊತೆಗೆ ರಿಪೀಟ್ ಮಾಡಿ. ಮೊದಲಿಗೆ ಹರೇ ಕೃಷ್ಣ ಆಧ್ಯಾತ್ಮಿಕ ಗುರುವಿಗೆ ಪ್ರಾರ್ಥನೆ. ಹರೇ ಕೃಷ್ಣ ನಮಿತಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಮಾತಾಜಿ. ಹಾ ಮಾತಾಜಿ ಹೇಳಿ. ನಾನು ಸರಿ ಹಾಕ್ತೀನಿ ಮಾತಾಜಿ. ಇಲ್ಲಿ ನೆಟ್ ಪ್ರಾಬ್ಲಮ್ ಸರಿ. ಹಾ ಮಾತಾಜಿ. ಸಾರಿ ಸರಿ. ಮಾತಾಜಿ. ಹರೇ ಕೃಷ್ಣ. ನಾನು ಇದು ಹಾಕ್ತೀನಿ, ಅಟೆಂಡೆನ್ಸ್ ಲಿಂಕ್ ಹಾಕ್ತೀನಿ ಮಾತಾಜಿ. ಹಾ ಲಿಂಕ್ ಹಾಕ್ಲಿ ಇವಾಗ. ಓಕೆ, ಎಲ್ಲರೂ ರಿಪೀಟ್ ಮಾಡಿ ನನ್ನ ಜೊತೆಗೆ. ಆಧ್ಯಾತ್ಮಿಕ ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರಪಿಷ್ಟಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ. ನಮ್ ಹರೇ ಕೃಷ್ಣ. ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಮುದೀರಯೇತ್. ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ದೂತಾ ಗೋಪಾಲನಂದನಃ ಪಾರ್ಥೋ ವತ್ಸಸುತಿರ್ಭೋಕ್ತಾ ಪಾರ್ಥೋ ವತ್ಸಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀ ಕೃಷ್ಣ ಚೈತನ್ಯ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ. ರಾಮ ರಾಮ
ಹರಿ ಹರಿ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ್ ಕಿ ಜೈ, ಶಶಿ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ, ಶಿಲ ಪ್ರಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ಹಿಂದಿನ ಒಂದು ತರಗತಿಯಲ್ಲಿ ಅಂದ್ರೆ ಶುಕ್ರವಾರದ ದಿನ ನಾವು 8ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. 8ನೇ ಅಧ್ಯಾಯದಲ್ಲಿ 1ರಿಂದ 8 ಶ್ಲೋಕವನ್ನ ನಾವು ತಿಳ್ಕೊಂಡ್ವಿ. ಇವತ್ತು ನಾವು 8ನೇ ಅಧ್ಯಾಯದ ಮುಂದಿನ ಶ್ಲೋಕವನ್ನ ತಿಳಿದುಕೊಳ್ಳೋಣ. ಯಾರಿಗಾದ್ರೂ ಈ 1ರಿಂದ 8ನೇ ಅಧ್ಯಾಯದಲ್ಲಿ ಏನಾದ್ರೂ ನಿಮ್ಗೆ ಗೊತ್ತಾಗದೇ ಇರುವಂತ ವಿಷಯಗಳಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ಓಕೆ, ಸೊ ಯಾರಿಗೂ ಇಲ್ಲ ಅಂತಂದ್ರೆ ಮುಂದುವರಿಯೋಣ. ಅಟೆಂಡೆನ್ಸ್ ಲಿಂಕ್ ಹಾಕ್ತೀನಿ ಅಂತ ಹೇಳಿದ್ರು. ಇಲ್ಲ ಮಾತಾಜಿ, ಬಂದಿಲ್ಲ ಮಾತಾಜಿ, ಬಂದಿಲ್ವಾ? ಹಾಕಿ ಹೋಗ್ತೀನಿ ಅಂತ ಹೇಳಿದ್ನಿ. ಬಂದಿಲ್ಲ ಇದ್ದಾರ ಮಾತಾಜಿ. ಇಲ್ವಾ ಅವರು? ಸರಿ, ಯಾರ ಹತ್ರ ಆದ್ರೂ ಸುಮಂಗಲ ಮಾತಾಜಿ ನಂಬರ್ ಇದ್ರೆ ಸ್ವಲ್ಪ ಕಾಲ್ ಮಾಡಿ ಅವ್ರಿಗೆ, ಸ್ವಲ್ಪ ಅಟೆಂಡೆನ್ಸ್ ಲಿಂಕ್ ಹಾಕೋಗಿ ಅಂತ ಹೇಳಿ ಅವರಿಗೆ. ಸರಿ, ಯಾರಾದ್ರೂ ಇದ್ರೆ ಕಾಲ್ ಮಾಡಿ, ನಾ ಕಂಟಿನ್ಯೂ ಮಾಡ್ತೇನೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 9ನೇ ಶ್ಲೋಕ. ಇದು ಸ್ವಲ್ಪ ರಾಗ ಬೇರೆ ಆಗುತ್ತೆ, ಅನುಸ್ತುಭ ಛಂದಸ್ ಇದ್ರೂ ಕೂಡ ರಾಗ ಸ್ವಲ್ಪ ಬೇರೆ ಇದೆ. ಕವಿಂ ಪುರಾಣಮನುಶಾಸಿತಾರಂ ಅಣೋರಣೀಯಾಂ ಸಮನಸ್ಮರೇದ್ಯಃ ಸರ್ವಸ್ಯ ಧಾತಾರಮಚ್ಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಇದೊಂದು ರಾಗ. ಇನ್ನೊಂದು ರಾಗ ಇದೆ, ಅದು ಏನು ಆದ್ರೆ ಅಲ್ಲೂ ಕೂಡ ನೀವು ಹಾಡ್ಬಹುದು. ಓಕೆ, ಸೊ ಇದರೊಂದು ಉಚ್ಚಾರಣೆ ತಿಳ್ಕೊಂಡ್ ಬರೋಣ. ಕವಿಂ ಪುರಾಣಂ, ಅಲ್ಲಿ ಅನುಶಾಸಿತಾರಂ ಅಂತ ಬರುತ್ತೆ. ಕವಿಂ ಪುರಾಣಂ ಅನುಶಾಸಿತಾರಂ. ನೀವು ಬಿಡಿಸುವಾಗ ಹಾಗೆ ಹೇಳಿ, ಕವಿಂ ಪುರಾಣಂ ಕವಿಂ ಪುರಾಣಂ ಅನುಶಾಸಿತಾರಂ ಅಂತಾನೆ ಹೇಳಿ. ಸೊ ಹೇಗೆ ಬಿಡಿಸೋದು ಅನ್ನೋದನ್ನ ಅಲ್ಲಿ ನೋಟ್ ಮಾಡ್ಕೊಳ್ಳಿ ನೀವು. ಮತ್ತೆ ಮಕ್ಕೆ ವ್ಯಂಜನ ಬರುತ್ತೆ ಕೊನೆಯದಾಗಿ. ಆಮೇಲೆ ಇಲ್ಲಿ ಅಣೋರಣೀಯಾನ್ ಸಮ, ಅಣೋರಣೀಯಾಂ ಸಮ, ಅಣೋ ಅಂದ್ರೆ ಇಲ್ಲಿ ಅಣೋರಣೀಯಾಂ ಸಮನುಸ್ಮರೇದ್ ಅಂತ ಇದು ಪೂರ್ಣ ಕರೀತಾರೆ. ಬಟ್ ಇದನ್ನ ನೀವು ಸ್ಪ್ಲಿಟ್ ಮಾಡ್ಬೇಕಾಗತ್ತೆ. ಅಣೀಯಾಂ ಸಮ ಅನುಸ್ಮರೇದ್ಯಃ ಅಂತ ಹೇಳ್ಬೋದು. ಅಣೋರಣೀಯಾಂ ಸಮನುಸ್ಮರೇದ್ಯಃ ಸಮ ಅನುಸ್ಮರೇದ್ಯಃ ಅಂತ ಹೇಳ್ಬೋದು. ಇಲ್ಲಿ 2 ಸ್ಪ್ಲಿಟ್ ಮಾಡಿ ಅಷ್ಟೇ. ಅಣೋರಣೀಯಾಂ ಸಮ ಅನುಸ್ಮರೇದ್ ಯಹ ಅಂತ ಹೇಳಿ ಬರುತ್ತೆ. ಅಣೋರಣೀಯಾಂ ಸಮನುಸ್ಮರೇದ್ಯಃ. ಓಕೆ, ಸೊ ರಾಗ ಇದಾಗುತ್ತೆ ಇಲ್ಲಿ. ಅಣೋರಣೀಯಾಂ ಸಮನುಸ್ಮರೇದ್ಯಃ ಹೀಗೆ ಹೇಳಿ. ಸ್ಪ್ಲಿಟ್ ಮಾಡಿದ್ರೆ ಅಲ್ಲಿ ಬರೋದಿಲ್ಲ, ಬಟ್ ಬರೋ ಹಾಗೆ ಹೇಳ್ಬೇಕು ನೀವು. ಅಣೋರಣೀಯಾಂ ಸಮನುಸ್ಮರೇದ್ಯಃ. ಒಂದ್ ವೇಳೆ ನಾವು ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ ಅಂತ ಹೇಳಿಕ್ ಹೋದ್ರೆ ರಾಗ ಬರಲ್ಲ. ಅಣೋರಣೀಯಾಂ ಸಮನುಸ್ಮರೇದ್ಯಃ. ಗೊತ್ತಾಯ್ತು ಅನ್ಕೊಳ್ತೇನೆ. 3 ಪದ ಇದೆ ಅಲ್ಲಿ. ಅಣೋಹು, ಅಣಿಯಾಂ ಸಮ, ಅಣಿಯಾಂ ಸಮ್ ವ್ಯಂಜನ ಬರುತ್ತೆ ಅಲ್ಲಿ, ಅನುಸ್ಮರೇತ್ ಅಂತ ಹೇಳಿ. ಸೊ ಒಟ್ಟಾರೆಯದು ಅಣೋರಣೀಯಾಂ ಸಮನುಸ್ಮರೇತ್ಯಃ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ. ಸರ್ವಸ್ಯ ದಾತಾರಮಚಿಂತ್ಯ ರೂಪಂ, ಸರ್ವಸ್ಯ ದಾತಾರಂ ಅಚಿಂತ್ಯ ರೂಪಂ ಅಂತೂ ಕೂಡ ಹೇಳ್ಬೋದು ನೀವು. ಅದನ್ನ ಬಿಡಿಸಿದಾಗ ಸರ್ವಸ್ಯ ದಾತಾರಮ ಬಿಡ್ಬೇಕು, ಆಮೇಲೆ ಮುಂದೆ ಅಲ್ಲಿ ಹಚ್ಬೇಕು, ಅಚಿಂತ್ಯ ರೂಪಂ. ಸರ್ವಸ್ಯ ಧಾತಾರಮ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಸೊ ಹೀಗೆ ಬರುತ್ತೆ ಇದು, ಆದಿತ್ಯವರ್ಣಂ ತಮಸಃ ಪರಸ್ತಾತ್ ವ್ಯಂಜನ ಇದೆ ಕೊನೆಗೆ. ಸೊ ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ಸೊ ಯಾರಿಗೆದು ಉಚ್ಚಾರಣೆ ಗೊತ್ತಾಗ್ಲಿಲ್ಲ ಅದನ್ನ ನನ್ಗೆ ಇನ್ನೊಮ್ಮೆ ತಿಳಿಸಿ. ರಾಗ
ವಾಗಿ ಅದನ್ನ ಹೇಗೆ ಜೋಡಿಸ್ಬೇಕು ಅನ್ನೋದನ್ನ. ಸೊ ಇದ್ರ ಒಂದು ಅರ್ಥ ಕವಿಂ ಪುರಾಣಂ ಅನುಶಾಸಿತಾರಂ. ಅಂದ್ರೆ ಇಲ್ಲಿ ಕವೀಂ ಅಂತಂದ್ರೆ ಈ ಸರ್ವಜ್ಞನಿಗೆ ಕವೀಂ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಸರ್ವಜ್ಞ ಪ್ರತಿಯೊಂದು ತಿಳಿದಿದ್ದಾನೆ, ಪ್ರತಿಯೊಂದು ತಿಳಿದವನಿಗೆ ಸರ್ವಜ್ಞ ಅಂತ ಕರೀತಾರೆ, ಹಾಗಾಗಿ ಸರ್ವಜ್ಞ. ಆಮೇಲೆ ಪುರಾಣಂ, ಪುರಾಣಂ ಅಂತಂದ್ರೆ ಇದಕ್ಕೆ ಪುರಾಣಂ ಅಂತ ಹೇಳಿ ಕರೀತಾರೆ. ಪುರಾಣಂ ಅಥವಾ ಪುರಾಣಂ, ಪುರಾಣಂ ಅಂದ್ರೆ ಪುರಾತನವಾದದ್ದು ಅಂತ ಹೇಳಿ, ಅಥವಾ ಪ್ರಾಚೀನವಾದದಕ್ಕೆ ಪುರಾಣಂ ಅಂತ ಹೇಳ್ತಾರೆ. ಅನುಶಾಸಿತಾರಂ, ಅನುಶಾಸಿತಾರಂ ಅಂತಂದ್ರೆ ಏನು ಸಕಲವನ್ನ ನಿಯಂತ್ರಿಸ್ತಾನೋ ಆ ಸಕಲವನ್ನ ನಿಯಂತ್ರಿಸುವವನಿಗೆ ಅನುಶಾಸಿತಾರಂ ಅಂತ ಹೇಳ್ತಾರೆ, ಸಕಲವನ್ನ ನಿಯಂತ್ರಿಸುವವನು. ಹಾಗಾಗಿ ಕವೀಂ ಪುರಾಣಂ ಅನುಶಾಸಿತಾರಂ, ಸರ್ವಜ್ಞನಾದ, ಪ್ರಾಚೀನನಾದ ಮತ್ತು ಸಕಲರನ್ನು ನಿಯಂತ್ರಿಸುವವನಾದ ಅಂತ ಹೇಳಿ ಮೊದಲನೇ ಲೈನಲ್ಲಿ ಬರುತ್ತೆ. ಎರಡನೇ ಲೈನಲ್ಲಿ ಅಣೋ ಅಣಿಯಾಂಸಂ ಅನುಸ್ಮರೇತ್ಯ ಅಂತ ಲೈನು. ಅಣೋಹು ಅಣಿಯಾಂಸಂ ಅನುಸ್ಮರೇತ್ಯ ಅಂತ ಹೇಳ್ತಾರೆ ಬಿಡಿಸಿದಾಗ ಅದನ್ನ. ಆದ್ರೆ ನೀವು ಅಣೋರಣೀಯಾಂಸಂ ಅನುಸ್ಮರೇದ್ಯ ಹೀಗೆ ಹೇಳಿ ಅದನ್ನ. ಓಕೆ. ಅಣೋಹು ಅಂತಂದ್ರೆ ಅಣುವಿಗಿಂತಲೂ, ಅಣಿಯಾಂಸಂ ಅಂತಂದ್ರೆ ಅಣುಗಿಂತಲೂ ಸೂಕ್ಷ್ಮವಾದವನು ಅಂತ ಹೇಳಿ, ಅಣುಗಿಂತಲೂ ಸೂಕ್ಷ್ಮವಾದ ಭಗವಂತನು. ಅನುಸ್ಮರೇತ್ಯ, ಸೊ ಅವನನ್ನ ಯಾರು ಸ್ಮರಿಸ್ತಾರೋ, ಅನುಸ್ಮರೇದ ಅಂದ್ರೆ ಯಾವಾಗ್ಲೂ ಸ್ಮರಿಸುವಂತದ್ದು ಅಂತ, ಅನುಸ್ಮರೇದ್ಯ ಅಣುವಿಗಿಂತಲೂ ಸೂಕ್ಷ್ಮವಾದ ಭಗವಂತನು ಯಾರು ಸ್ಮರಿಸುತ್ತಾರೋ ಅಂತ ಹೇಳಿ ಹೇಳುತ್ತ ಹಾಗೆ. ಆಮೇಲೆ ಮೂರನೇ ಲೈನಲ್ಲಿ ಸರ್ವಸ್ಯ ಧಾತಾರಮ ಅಚಿಂತ್ಯ ರೂಪಂ, ಸರ್ವಸ್ಯ ಧಾತಾರಮ ಅಚಿಂತ್ಯ ರೂಪಂ, ಸರ್ವಸ್ಯ ಧಾತಾರಮ ಅಚಿಂತ್ಯ ರೂಪಂ ಹೀಗೂ ಹೇಳ್ಬೋದು. ಅನು ಆಡ್ ಮಾಡ್ಬೋದು, ಅಲ್ಲಿ ಆಡ್ ಮಾಡ್ಲಿಲ್ಲ ಅಂದ್ರೆ ನೀವು ಹಾಗೇನೆ ಅದು ಪ್ರನೌನ್ಸ್ ಆಗುತ್ತೆ. ಇಲ್ಲಿ ಸರ್ವಸ್ಯ ಅಂತಂದ್ರೆ ಎಲ್ಲದರ ಒಂದು, ಸರ್ವಸ್ಯ ಧಾತಾರಮ, ಧಾತಾರಮ ಅಂತಂದ್ರೆ ಪಾಲಕ ಅಥವಾ ಆಧಾರವಾಗಿರುವಂಥವನು ಅಂತ, ಅಂದ್ರೆ ಎಲ್ಲದರ ಆಧಾರವಾಗಿರುವಂಥವನು, ಎಲ್ಲದರ ಒಂದು ಪಾಲಕನಾಗಿರುವಂಥವನು. ಧಾತಾರಮ ಅಚಿಂತ್ಯ ರೂಪ, ಅಚಿಂತ್ಯ ಅಂದ್ರೆ ಚಿಂತನೆಗೆ ಸಿಗದೆ ಇರುವಂತಹದ್ದು, ರೂಪ ಅಂದ್ರೆ ರೂಪವನ್ನ, ಅಂದ್ರೆ ಎಲ್ಲದರ ಪೋಷಕನಾಗಿರುವಂಥವನು, ಪಾಲಕನಾಗಿರುವಂಥವನು, ಚಿಂತನೆಗೆ ಅವನ ರೂಪ ಸಿಗದೆ ಇರುವಂತದ್ದು, ಅಚಂತನೀಯ ರೂಪದವನು ಅಂತ ಹೇಳಿದಾಗೆ. ಆಮೇಲೆ ಕೊನೆಗೆ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಆದಿತ್ಯ ಅಂದ್ರೆ ಗೊತ್ತು ನಿಮ್ಗೆ, ಸೂರ್ಯ. ವರ್ಣಂ ಅಂತಂದ್ರೆ ಅಲ್ಲಿ ಬಣ್ಣ ಹೇಳ್ತಾ ಇರೋದಲ್ಲ. ಸೂರ್ಯ ಹೇಗೆ ಇರ್ತಾನೆ, ಬಣ್ಣ ಇದ್ರೂ ಪ್ರಕಾಶಿಸ್ತಾ ಇರ್ತಾನೆ, ಹಾಗಾಗಿ ಸೂರ್ಯನಂತೆ ಪ್ರಕಾಶಮಾನನಾದ ಅಂತ ಹೇಳ್ತಾರೆ. ತಮಸಃ ಪರಸ್ತಾತ್, ಪರಸ್ತಾತ್ ಅಂದ್ರೆ ಅತೀತನಾದನು ಅಂತ ಹೇಳ್ತಾರೆ, ಅಥವಾ ಮುಕ್ತನಾದವನು ಅಂತ. ಸೊ ಹೀಗೆ ಸೂರ್ಯನಂತೆ ಪ್ರಕಾಶಮಾನನಾಗಿದ್ದಾನೆ. ಮತ್ತು ಈ ಒಂದು ತಮಸ್ಸ ಅಂತಂದ್ರೆ ಅದೊಂದು ಅಂಧಕಾರ. ಪ್ರಕೃತಿಯ ಮೂರು ಗುಣಗಳಲ್ಲಿ ತಮಸ ಅಂತ ಯಾಕೆ ಹೇಳ್ತೇವೆ, ಅಲ್ಲಿ ಅಂಧಕಾರ ಇರುತ್ತೆ, ಹಾಗಾಗಿ ಅಲ್ಲಿ ಜ್ಞಾನ ಇರಲ್ಲ, ಬೆಳಕಿರಲ್ಲ. ಹಾಗಾಗಿ ಈ ಅಂಧಕಾರವನ್ನ, ತಮಸನ್ನ ಮೀರಿದವನಾಗಿದ್ದಾನೆ ಅಂತ ಪರಸ್ತಾತ್. ಅಂಧಕಾರದ ಆಚೆ ಇರುವಂತವನು ಈ ಭಗವಂತ ಅಂತ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಈ ಶ್ಲೋಕದ ಅರ್ಥ, ಯಾರು ಪರಮ ಪುರುಷನನ್ನ ಪರಮ ಪುರುಷನು ಸರ್ವಜ್ಞನಾಗಿದ್ದಾನೆ, ಅತಿ ಪುರಾತನನಾಗಿದ್ದಾನೆ, ಶಾಶ್ವತನಾಗಿದ್ದಾನೆ, ಎಲ್ಲದರ ನಿಯಂತ್ರಕನಾಗಿದ್ದಾನೆ, ಸೂಕ್ಷ್ಮಾತಿ ಸೂಕ್ಷ್ಮನಾಗಿದ್ದಾನೆ ಅಂತ. ಅಂದ್ರೆ ಸಣ್ಣದಕ್ಕಿಂತ ಸಣ್ಣಗಿರುವಂಥವನು, ಎಲ್ಲರನ್ನ ಪಾಲಿಸುವಂಥವನು, ಎಲ್ಲದಕ್ಕೂ ಮೂಲ ಕಾರಣ. ಮತ್ತೆ ಅವನ ಒಂದು ರೂಪ ಅಚಿಂತನೀಯ ರೂಪವಾಗಿದೆ, ಚಿಂತನೆಯನ್ನ ಮೀರಿದವನು, ಈ ಐಹಿಕ ಕಲ್ಪನೆಯನ್ನ ಮೀರಿದವನು ಅಂತ. ಮತ್ತೆ ಸೂರ್ಯನಂತೆ ಮಾನನಾಗಿದ್ದಾನೆ, ಪ್ರಕಾಶಿಸುವಂಥವನಾಗಿದ್ದಾನೆ, ದಿವ್ಯನಾಗಿದ್ದಾನೆ. ಮತ್ತೆ ಈ ಐಹಿಕ ಪ್ರಕೃತಿ ಅಂದ್ರೆ ಅಜ್ಞಾನದಿಂದ ಕೂಡಿದೆ ಈ ಐಹಿಕ ಪ್ರಕೃತಿ. ಸೊ ಈ ಐಹಿಕ ಪ್ರಕೃತಿಯಿಂದ ಅತೀತನಾಗಿದ್ದಾನೆ, ಅಂದ್ರೆ ಪಾರವಾದವನಾಗಿದ್ದಾನೆ ಅಂತ ಹೇಳಿ. ಸೊ ಇಂಥವನನ್ನ ಯಾರು ಸ್ಮರಿಸ್ತಾರೋ ಅವರು ನಿಜವಾದ ಧನ್ಯರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತ ಈ ಶ್ಲೋಕದಲ್ಲಿ. ಸೊ ಯಾರು ಹೇಳ್ತೀರಾ ಇದು ಇದರಿಂದ? ನಾನು ಅವ್ರ ಹೆಸರು ಹೇಳ್ತೇನೆ, 5 ಜನರದ್ದು. ಅವರು ಒಬ್ರಾದ್ಮೇಲೆ ಒಬ್ರು ಹೇಳಿ. ಸೊ ಮಧ್ಯದಲ್ಲಿ ಅನ್ಮ್ಯೂಟ್ ಮಾಡ್ಕೋಬೇಡಿ. ಯಾರ ಹೆಸರು ಕೂಗಿದೆಯೋ ಫಸ್ಟ್ ಅವ್ರು ಹೇಳಿ, ಸೆಕೆಂಡ್ ಯಾರ ಹೆಸರು ಕೂಗಿದೆಯೋ ಅವ್ರು ಹೇಳಿ. ಓಕೆ.
ಎ.ಪಿ. ಸುಮಿತ್ರಮ್ಮ ಮಾತಾಜಿ, ಅಂಬಿಕಾ, ಮಲಜಮ್ಮ, ಭಾಗ್ಯಲಕ್ಷ್ಮಿ ರಾಜಣ್ಣ, ಕೃಷ್ಣಮೂರ್ತಿ ಪ್ರಭುಜಿ. ಇವ್ರ 5 ಜನ ಹೇಳಿ, ಒಬ್ರಾದ್ಮೇಲೆ ಒಬ್ರು. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಶ್ಲೋಕ 9. ಕವಿಂ ಪುರಾಣಂ ಅನುಶಾಸಿತಾರಂ ಅಣೋರಣೀಯಾಂ ಅಣೋರಣೀಯಾಂ ಸಮನುಸ್ಮರೇದ್ ಇಲ್ಲ ಮಾತಾಜಿ, ಅಣೋರಣೀಯಾಂ ಸಮನುಸ್ಮರೇದ್ಯಃ. ಕರೆಕ್ಟಾ ಮಾತಾಜಿ? ಅದು ನೀವು ಸಮ ಅನ್ನೋದು ಮುಂದೆ ಬರೋದಿಲ್ಲ ಮಾತಾಜಿ. ಸಮ ಅನ್ನುವಂಥದ್ದು ಅಣೋರಣೀಯ, ಅಣಿಯಾಮ್ಗೆ ಬರುತ್ತೆ. ಹಾಗಾಗಿ ಹಾ, ಒಂದ್ಸಲ ಹೇಳಿ ಅಣೋ ಮಾತಾಜಿ. ಅಣೋರಣೀಯ ಸಮನುಸ್ಮರೇದ್ಯಃ. ಓಕೆ ಸಮ ಅಂತ ಹೇಳಿ ಮತ್ತೆ ಅನುಸ್ಮರೇದ್ ಬೇರೆ ಹೇಳ್ಬೇಕು. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ಸರಿಯಾಗಾಯ್ತಾ ಮಾತಾಜಿ? ಹರೇ ಕೃಷ್ಣ, ಧನ್ಯವಾದ. ಸರಿ ಬಂದು. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಕವಿಂ ಪುರಾಣಮನು ಅನುಶಾಸಿತಾರಂ. ಅನುಶಾಸಿತಾರಂ ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಇಲ್ಲ, ಅದು ಸಮ ಅನ್ನೋದು ನೀವು ಮುಂದೆ ತಗೊಳಂಗಿಲ್ಲ. ಅದು ರೂಢಿ ಹಾಗೆ ಆಗಿದೆ ನಿಮ್ಗೆ. ಸಮ ಅನ್ನೋದು ಹಿಂದಿನ ಪದಕ್ಕೇನೆ ಬರುತ್ತೆ. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಅನುಸ್ಮರೇದ್ ಪದಾನೇ ಬೇರೆ. ಅಲ್ಲಿ ನುಸ್ಮರೇದ್ ಅಂತ ಇದೆಯಲ್ಲ, ಅಲ್ಲಿ ಹಚ್ಬೇಕು. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ ಅಂತ ಹೇಳಿ ಒಂದು, ಇಲ್ಲಾಂದ್ರೆ ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್. ತಮಸಃ ಪರಸ್ತಾತ್. ಇಲ್ಲಿ ನೀವು ಸರ್ವಸ್ಯ ದಾತಾರಮ, ಇದು ಒಂದು ಪದ. ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ. ಸರ್ವಸ್ಯ ದಾತಾರಮ ಅಚಿಂತ್ಯ ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ. ಹೀಗೆ ದಾತಾರಮ ಒಂದು ಪದ. ನೀವು ದಾತಾರಮ ಚಿಂತ್ಯ ಅಂತ ಹೇಳ್ತಾ ಇದ್ದೀರಿ ಅಂದ್ರೆ ಅದ್ ಪದ ಬೇರೆ ಆಗ್ಬಿಡತ್ತೆ. ಮತ್ತೆ ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ ಹೇಳಿ. ಸರ್ವಸ್ಯ ದಾತಾರಮಚಿಂತ್ಯ ರೂಪಂ. ಮತ್ತೆ ಹಾಗೆ ಹೇಳ್ತಾ ಇದ್ದೀರಾ ನೀವು. ರೂಢಿ ಹಾಗೆ ಆಗಿದೆ ಅನ್ಸುತ್ತೆ ಅಲ್ಲ ನಿಮ್ಗೆ. ದಾತಾರಮ ಚಿಂತ್ಯ ಇಲ್ಲ, ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ. ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ. ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ ಸಮಸ್ ಪರಸ್ತಾತ್. ಹರೇ ಕೃಷ್ಣ. ಸರಿ. ಶ್ಲೋಕ 9. ಕವಿಂ ಪುರಾಣ ಮನುಶಾಸಿತಾರಂ ಅಣೋರಣೀಯಾಂ ಸಮಸ್ಮರೇ. ಇಲ್ಲ, ಅಣೋರಣೀಯಾಂ ಇಲ್ಲ ಹೇಳಿ ಅಮ್ಮ ಅತ್ತಾಜಿ ಒಂದ್ಸರಿ. ಅಣೋರಣೀಯಾಂ ಸಮ, ಅಣೋರಣೀಯಾಂ ಸಮ ಇದೊಂದು ಪದ. ಅನುಸ್ಮರೇದ್ಯಃ ಎರಡನೇ ಪದ. ಅಣೋರಣೀಯಾಂ ಮನುಸ್ಮರೇದ್ಯ. ಇಲ್ಲ, ಅಲ್ಲಿ ನೀವು ಯಾಮ್ ಆದ್ಮೇಲೆ ಯಾಕೆ ನಿಲ್ತಾ ಇದ್ದೀರಾ? ಯಾಮ್ ಆದ್ಮೇಲೆ ನಿಲ್ಲಂಗಿಲ್ಲ. ಅದು ರೂಢಿ ಹಾಗೆ ಆಗಿದೆ ನಿಮ್ಗೆ. ಅಣೋರಣೀಯಾಂ ಸಮನುಸ್ಮರೇದ್ಯಃ ಅಂತ ಹೇಳ್ತಾರೆ ಎಲ್ಲರೂ. ಅಲ್ಲ ಅದು. ಅಣೋರಣೀಯಾಂ ಸಮ ಅನುಸ್ಮರೇದ್ಯಃ. ಅಣೋರಣೀಯ ಸಮಸ್ಮರೇದ್. ಇಲ್ಲ, ಹೇಳಿ ಒಂದ್ ನಿಮಿಷ. ಈಗ ಹೀಗೆ ಹೇಳಿ. ಅಣಿಯಾಂ ಸಮ ಅಣಿಯಾಂ ಸಮ ಅನುಸ್ಮರೇತ್ಯಃ. ಒಂದು ನಿಮ್ಗೆ ಅದು ಅಣೋರಣೀಯ ಅಲ್ಲಿ ನಿಲ್ಲಂಗಿಲ್ಲ. ಅಣೋರಣೀಯ ಅಂದು ನಿಲ್ಲಂಗಿಲ್ಲ ಮಾತಾಜಿ. ಒಂದು ಪದ ಹೇಳುವಾಗ ಪೂರ್ಣ ಹೇಳ್ಬೇಕು. ಅಣೋರಣೀಯಾಂ ಸಮ ಅಣೋರಣೀಯಾಂ ಸಮ್ ಅಣೋರಣೀಯಾಂ ಸಮ್. ಯಾಕಂದ್ರೆ ವ್ಯಂಜನ ಬರುತ್ತಲ್ಲ. ಅಣೋರಣೀಯಾಂ ಸಮ್ ಅನುಸ್ಮರೇದ್ಯಃ. ಅನುಸ್ಮರೇದ್ಯ ಸರ್ವಸ್ಯ ದಾತಾರ ಮಂಚಿಂತೆ ರೂಪಂ. ಇಲ್ಲ, ಇಲ್ಲ, ಮಂಚಿಂತೆ ಯಾಕೆ? ಅದು ದಾತಾರಮ ಅಚಿಂತ್ಯ ರೂಪಂ.
ಸರ್ವಸ್ಯ ದಾತಾರ ಅಚಿಂತ್ಯ ರೂಪಂ. ಕೇಳಿಸ್ಕೊಳ್ಳಿ ಮಾತಾಜಿ, ಕೇಳಿಸ್ಕೊಳ್ಳಿ ಫಸ್ಟ್. ದಾತಾರಮ ಅಂತ ಹೇಳ್ತಾ ಇದ್ದೀನಿ ನಾನು. ದಾತಾರ ದಾತಾರ ಅಲ್ಲ, ದಾತಾರಮ. ಸರ್ವಸ್ಯ ದಾತಾರಮ, ಆಮೇಲೆ ಅಚಿಂತ್ಯ ರೂಪಂ. ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ತುಂಬಾ ತಪ್ಪಾಯ್ತು ಮಾತಾಜಿ. ಇಲ್ಲ, ಕೇಳಿಸ್ಕೋಬೇಕು ನೀವು. ನಾನು ಹೇಳಿದ್ ಕೇಳಿಸ್ಕೊಳ್ತಾ ಇಲ್ಲ ನೀವು. ಕೇಳಿಸ್ಕೊಳ್ತಾ ಇಲ್ಲ, ಮತ್ತೆ ಹೇಳ್ತಾ ಇದ್ದೀರಾ ನೀವು. ಅಲ್ಲಿ ದಾತಾರಮ ಪೂರ್ಣ ವರ್ಡ್, ಅದು ದಾತಾರಮ ಒಂದ್ ವರ್ಡ್, ಅಚಿಂತ್ಯ ರೂಪಂ ಎರಡನೇದು ವರ್ಡ್. ಇಲ್ಲಿ ಮೂರನೇದ್ರಲ್ಲಿ ಅಣೋರಣೀಯಾಂ ಸಮ ಒಂದ್ ಪದ, ಅನುಸ್ಮರೇದ್ಯ ಎರಡನೇ ಪದ, ಅಣೋರಣೀಯಾಂ ಸಮ ಅನುಸ್ಮರೇದ್ಯ. ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಹೀಗೆ. ಮತ್ತೆ ಪುರಾಣಂ ಕವಿಂ ಪುರಾಣಂ ಅನುಶಾಸಿತಾರಂ, ಅಲ್ಲಿ ಎರಡು ಪದ. ಸೊ ದೊಡ್ಡದಿದ್ದಾಗ ನೀವು ಇದ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ಲಾ? ಹೇಳಿ. ಶ್ಲೋಕ 9. ಕವಿಂ ಪುರಾಣಮನುಶಾಸಿತಾರಂ ಅನುರಣೀಯಾಂ ಸಮನುಸ್ಮರೇದ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ. ಅಲ್ಲ, ಮತ್ತೆ ಅದೇ ಪ್ರಾಕ್ಟೀಸ್ ಆಗಿದೆ ನಿಮ್ಗೆ ಬಹುಶಃ. ಎಲ್ರು ಹಾಗೆ ಹೇಳ್ತಾ ಇದ್ರ, ಅಣೋರಣೀಯಾಂ ಸಮನುಸ್ಮರೇದ್ಯ. ನೋಡಿ, ನೀವೇ ನೋಡಿ, ಅಣೋರಣೀಯಾಂ ಸಮನುಸ್ಮರೇದ್ಯ ಏನರ್ಥ ಅದು ಆಗುತ್ತೆ? ಅಥವಾ ನೀವು ಪದಗಳಲ್ಲಿ ನೋಡಿ, ಬೇಕಾದ್ರೆ ಪದಗಳ ಅರ್ಥದಲ್ಲಿದೆ. ಹಾಗೆ ಇದೆಯಾ? ಇಲ್ವಲ್ಲ. ಸೊ ನಾವು ಹಿಂದಿನ ಪದ ಮುಂದೆ ತಗೊಂಡ್ರೆ ಅಣೋರಣೀಯಾಂ ಸಮ ಒಂದು ಪದ, ಅನುಸ್ಮರೇದ್ ಯಹ ಎರಡನೇ ಪದ. ಅಥವಾ ನಿಮ್ಗೆ ಅದು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಣಿಯಾಂಸಂ ಅನುಸ್ಮರೇತ್. ಅಣಿಯಾಂಸಂ ಅಲ್ಲಿ ಮತ್ತೆ ಬಿಡಿಸುತ್ತೆ. ಅಣೋರಣಿ ಇದೆಯಲ್ಲ, ಅದು ಅಣೋಹೋ ಅಣಿಯಾಂಸಂ ಆಗುತ್ತೆ. ಅಣೋರಣೀಯಾಂಸಂ ಅನುಸ್ಮರೇದ್ಯ. ಹೇಳಿ. ನಿಲ್ಬಾರ್ದು, ನೀವು ನಿಲ್ತೀರಾ ಅಲ್ಲಿ. ಯಾಮ್ ಆದ್ಮೇಲೆ ನಿಲ್ಬಾರ್ದು. ಅಣೋರಣೀಯಾಂ ಸಮನುಸ್ಮರೇದ್ಯ. ಸರ್ವಸ್ಯ ದಾತಾರಮಚಿಂತ್ಯ ರೂಪಂ. ನೋಡಿ, ದಾತಾರಮ ದಾತಾರಮ ಸರ್ವಸ್ಯ ದಾತಾರಮ ಸರ್ವಸ್ಯ ದಾತಾರಮ ಅಚಿಂತ್ಯ ರೂಪಂ. ದಾತಾರಮ ಅಚಿಂತ್ಯ ರೂಪಂ ಆದಿತ್ಯ ವರ್ಣಂ ತಮಸಃ ಪರಸ್ತಾತ್. ಸರಿ ಸರಿ ಬಂತು. ಮತ್ತೆ ಆದ್ರ ಎಲ್ರು ಆಗಿದ್ದೀರಲ್ಲ? ಸರಿ, ಮುಂದೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8ರ 10ನೇ ಶ್ಲೋಕ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭ್ರೂರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಇದರ ಉಚ್ಚಾರಣೆ ನಿಮ್ಗೆ ಸರಳವಾಗಿ ಬರುತ್ತೆ. ಅದು ಇನ್ನೊಮ್ಮೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 9ನೇದು. ಈಗ ಇಷ್ಟು ದಿನ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದಿರಲ್ಲ, ಹಾಗೇ ಮಾಡಿದಿರಾ. ಹಾಗಾಗಿ ನಿಮ್ಗೆ ಅದು ಕೂತು ಬಿಟ್ಟಿದೆ. ಸೊ ಎಲ್ಲಿ ಸ್ಪ್ಲಿಟ್ ಮಾಡ್ಬೇಕು ಅನ್ನೋದೇ ಇಂಪಾರ್ಟೆಂಟ್ ಇರುವಂತದ್ದು ಶ್ಲೋಕದಲ್ಲಿ. ಆ ಸ್ಪ್ಲಿಟ್ ರಾಂಗ್ ಆಗ್ಬಿಡ್ತು ಅಂದ್ರೆ ಅರ್ಥನೂ ರಾಂಗ್ ಆಗತ್ತೆ ಅಲ್ಲ. ನಿಮ್ಗೇನೋದೊಂದು ಶ್ಲೋಕ ಅಂತ ನೀವು ಹೇಳ್ಬಿಡ್ತೀರಾ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳೋರು, ಅದ್ ಅರ್ಥ ಗೊತ್ತಿತ್ತು ಅಂತಂದ್ರೆ ಅದನ್ನ ಅರ್ಥ ಬೇರೆ ಆಗ್ಬಿಡುತ್ತೆ ಅದು. ಸೊ ಇದು ಉಚ್ಚಾರಣೆ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ, ಕಕ್ಕೆ ತವತ್ತು ಯಾವತ್ತಿದೆ, ಭಕ್ತ್ಯಾ ಯುಕ್ತೋ, ಮತ್ತೆ ಇಲ್ಲಿ ಕಕ್ಕೆ ತವತ್ತು ಮತ್ತೆ ಓ ಇದೆ, ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ. ಭ್ರುವೋರ್ ಮಧ್ಯೆ ನೋಡಿ, ಅಲ್ಲಿ ಓ ಆದ್ಮೇಲೆ ಮ ಇದೆ, ಮಕ್ಕೆ ಅರ್ಕಾವಳಿ ಇದೆ. ಸೊ ಹಾಗಾಗಿ ಮಂದ್ರ ಬರುತ್ತೆ. ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್. ಸಮ್ಯಕ್ ಕಕ್ಕೆ ವ್ಯಂಜನ ಇದೆ,
ಸೊ ಹಾಗಾಗಿ ಅದನ್ನ ಅಲ್ಪವಾಗಿ ಹೇಳ್ಬೇಕು. ಸ ತಂ ಪರಂ, ಸತಂ ಅನ್ಬೇಡಿ. ಸ ತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಎರಡ್ ಪದ ಇದೆ, ಪುರುಷಂ ಉಪೈತಿ. ಕೂಡಿ ಹೇಳ್ಬೋದು, ಬಿಡಿಸಿ ಹೇಳ್ಬೋದು. ಪುರುಷಂ ಉಪೈತಿ, ಅಥವಾ ಬಿಡಿಸೋದಾದ್ರೆ ಪುರುಷಂ ಉಪೈತಿ. ಮ ಇದೆಯಲ್ಲ ಮಧ್ಯದಲ್ಲಿ ಪುರುಷ ಮೂ ಅಂತ, ಅದ ಸ್ಪ್ಲಿಟ್ ಮಾಡಿದ್ರೆ ಮ ವ್ಯಂಜನ ಆಗಿ ಹಿಂದಿನ ಪದಕ್ಕೆ ಹೋಗುತ್ತೆ. ಅದಕ್ಕಿರುವಂತ ಸ್ವರ ಉ, ಮ ಪ್ಲಸ್ ಉ ಇದೆಯಲ್ಲ, ಸೊ ಮ ಹಿಂದಿನ ಪದಕ್ಕೆ ಹೋಗುತ್ತೆ, ಉ ಮುಂದಿನ ಪದಕ್ಕೆ ಹೋಗುತ್ತೆ. ಹಾಗಾಗಿ ಪುರುಷಂ ಉಪೈತಿ ಅಂತ ಆಗುತ್ತೆ. ಮತ್ತೆ ದಿವ್ಯಂ ಲಾಸ್ಟ್ಗೆ ವ್ಯಂಜನ ಇದೆ, ದಿವ್ಯಂ. ಸರಿ, ಇದ್ರ ಒಂದು ಅರ್ಥನ ನೋಡ್ಕೊಂಡು ಬರೋಣ. ಪ್ರಯಾಣ ಕಾಲೇ ಮನಸಾಚಲೇನ. ಇಲ್ಲಿ ಮನಸಾಚಲೇನ ಬಿಡಿಸಿದಾಗ ಮನಸಾ ಅಚಲೇನ ಅಂತ ಹೇಳ್ತಾರೆ ಇದಕ್ಕೆ. ಪ್ರಯಾಣ ಕಾಲೇ ಮನಸಾ ಅಚಲೇನ ಬಿಡಿಸಿದ್ ಹೇಳ್ತಾ ಇದ್ದೇನೆ, ರಾಗ ಅಲ್ಲ, ರಾಗ ಕೂಡಿನೇ ಹೇಳಿ. ಪ್ರಯಾಣ ಕಾಲ ಅಂದ್ರೆ ಮರಣ ಕಾಲದಲ್ಲಿ, ಮನಸ ಅಂದ್ರೆ ಮನಸ್ಸನ್ನು, ಅಚಲೇನ ಅಂದ್ರೆ ಸ್ಥಿರವಾಗಿ ಇರಿಸುವಂಥದ್ದು. ಮರಣ ಕಾಲದಲ್ಲಿ ಮನಸ್ಸನ್ನು ಸ್ಥಿರವಾಗಿ ಇರಿಸಿ. ಆಮೇಲೆ ಭಕ್ತ್ಯ ಯುಕ್ತೋ ಯೋಗ ಬಲೇನ ಚೈವ. ಭಕ್ತ್ಯ ಅಂದ್ರೆ ಭಕ್ತಿಯಿಂದ, ಯುಕ್ತೋ ಅಂದ್ರೆ ಭಕ್ತ್ಯ ಯುಕ್ತೋ ಅಂತಂದ್ರೆ ಒಂಥರನಾದಂತಹ ಯೋಗ ಇಲ್ಲಿ ಹೇಳ್ತಾರೆ. ಅಂದ್ರೆ ಒಂದು ಯೋಗದಲ್ಲಿ ಸಾಧನೆಯಲ್ಲಿ ತೊಡಗಿರ್ತಾರಲ್ಲ ಅವ್ರಿಗೆ ಯುಕ್ತೋ ಅಂತ ಹೇಳ್ತಾರೆ, ತೊಡಗಿರುವವರು ಅಂತ ಹೇಳಿ. ಭಕ್ತ್ಯ ಯುಕ್ತೋ ಅಂದ್ರೆ ಭಕ್ತಿಯಲ್ಲಿ ತೊಡಗಿರುವವರು ಅಂತ ಅರ್ಥ ಇಲ್ಲಿ. ಯೋಗ ಬಲೇನ ಚೈವ ಅಂತಂದ್ರೆ ಯೋಗ ಬಲದಿಂದ ಏಕಾಗ್ರನಾಗಿ ಅಂತ ಹೇಳ್ತಾ ಇರುವಂಥದ್ದು. ಯೋಗ ಬಲ ಅಂತಂದ್ರೆ ಯೋಗ ಶಕ್ತಿಯಿಂದ ನಿಶ್ಚಲ ಮನಸ್ಸು ಉಳ್ಳವನಾಗಿ. ಭ್ರುವೋ ಮಧ್ಯೆ ಪ್ರಾಣಂ ಆವೇಶ್ಯ ಸಮ್ಯಕ್. ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ, ಬಿಡಿಸ್ತಾ ಇದ್ದೇನೆ, ಪ್ರಾಣಂ ಆವೇಶ್ಯ ಸಮ್ಯಕ್ ಅಂತ ಹೇಳ್ತಾರೆ ಅದಕ್ಕೆ. ಅದರ ಅರ್ಥ ಭ್ರುವೋಹೋ ಅಂತಂದ್ರೆ ನಮ್ಮ ಒಂದು ಹುಬ್ಬಿದೆ ಅಲ್ಲ, ಅದ್ರ ಮಧ್ಯ ಹೆಣ್ಮಕ್ಳು ಬಿಂದಿ ಹಚ್ಕೊಳ್ತಾರೆ, ಸಿಂಧೂರ್ ಹಚ್ಕೊಳ್ತಾರೆ, ಆ ಮಧ್ಯ ಭ್ರುವು ಮಧ್ಯೆ ಅಂದ್ರೆ ಹಣೆಯ ಮಧ್ಯೆ. ಪ್ರಾಣಂ ಆವೇಶ, ಪ್ರಾಣಂ ಅಂದ್ರೆ ಪ್ರಾಣವನ್ನ, ನಮ್ಮ ಒಂದು ಹಣೆಯ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ಆವೇಶ ಸಮ್ಯಕ್. ಆವೇಶ ಅಂತಂದ್ರೆ ಸ್ಥಾಪಿಸುವಂಥದ್ದು ಅಂತ, ನಮ್ಮ ಪ್ರಾಣವನ್ನು ಸ್ಥಾಪಿಸುವಂಥದ್ದು, ಪ್ರಾಣವಾಯುವನ್ನು ಸ್ಥಾಪಿಸುವಂಥದ್ದು. ಹೇಗೆ ಸ್ಥಾಪಿಸುವಂಥದ್ದು? ಸಮ್ಯಕ್ ಅಂತಂದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಆದ್ರೆ ಇಲ್ಲಿ ಸೆಂಟೆನ್ಸ್ ಏನಾಗುತ್ತೆ, ಸಂಪೂರ್ಣವಾಗಿ ಅಂತ ಹೇಳಿ ಅರ್ಥ ಬರುತ್ತೆ ಸಮ್ಯಕ್. ಆಮೇಲೆ ಸಹ ತಂ ಪರಂ ಪುರುಷಂ ಉಪೈತಿ ದಿವ್ಯಂ ಅಂತ ಹೇಳ್ತಾರೆ ಅದಕ್ಕೆ ಬಿಡಿಸಿದಾಗ. ಸತಂ ಪರಂ ಪುರುಷಂ ಉಪೈತಿ ದಿವ್ಯಂ. ಸಹ ಅಂತಂದ್ರೆ ಇಲ್ಲಿ ಅವನು ಅಂತ ಹೇಳ್ತಾ ಇರುವಂಥದ್ದು. ತಮ್ಮ ಅಂದ್ರೆ ಆ, ಪರಂ ಅಂದ್ರೆ ಪರಮ, ಪುರುಷಂ ಅಂತಂದ್ರೆ ದಿವ್ಯ ಪುರುಷನನ್ನ ಉಪೈತಿ ದಿವ್ಯಂ ಅಂತ ಕರೀತಾರೆ. ಅಂದ್ರೆ ಉಪೈತಿ ಅಂತಂದ್ರೆ ಹೊಂದುತ್ತಾನೆ ಅಂತ ಹೇಳಿ, ಅಥವಾ ಪರಮ ಪುರುಷನನ್ನ ತಲುಪ್ತಾನೆ ಅಂತ. ಒಟ್ಟಾರೆ ಇದರ ಅರ್ಥ, ಯಾರು ಪ್ರಯಾಣ ಕಾಲದಲ್ಲಿ ತಮ್ಮ ಸ್ಥಿರವಾದ ಮನಸ್ಸಿನಿಂದ ಭಕ್ತಿಯಲ್ಲಿ ತೊಡಗಿ ಯೋಗ ಬಲದಿಂದ ಪ್ರಾಣವನ್ನ ತಮ್ಮ ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಸ್ಥಾಪಿಸಿ ನನ್ನನ್ನ ಸ್ಮರಿಸ್ತಾರೋ ಅವರು ನನ್ನ ಒಂದು ಪರಮ ದಿವ್ಯ ನನ್ನನ್ನ ಅವರು ಪಡೀತಾರೆ ಅಥವಾ ನನ್ನನ್ನ ಹೊಂದುತ್ತಾರೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಕೃಷ್ಣ. ಗಾಯತ್ರಿ ಮಾತಾಜಿ, ಗೀತಾ ಕೋಡೇಕಲ್ ಮಾತಾಜಿ, ಹರಿಣಿ ಮಾತಾಜಿ, ಜ್ಯೋತಿ ಮಾತಾಜಿ, ಮತ್ತೆ ಇಲ್ಲಿ ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿದೀರಾ? ಹೇಳಿರ್ಲಿಲ್ಲ ಅಂದ್ರೆ ಅವ್ರು ಕೂಡ ಹೇಳಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೈನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ ಸಮ್ಯಕ್ ಸತಂ ಪರಂ ಪುರುಷ ಮುಪೈತಿ ದಿವ್ಯಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಸರಿ ಕೃಷ್ಣ. ಹೋಯ್ತಾ ಮಾತಾಜಿ? ಸರಿ ಬಂದಿ. ಇದೊಂದು ಸತಂ ಅಂತ ಹೇಳಿದ್ರೆ ಆಮೇಲೆ ನೀವೇ ಕರೆಕ್ಷನ್ ಮಾಡ್ಕೊಂಡಿದ್ರ, ಸರಿ ಆಯ್ತು. ಶ್ಲೋಕ 10. ಪ್ರಯಾಣ ಕಾಲೇ ಮನಸಾಚಲೇನ
ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಭುರೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸಾತಂ ಪರಂ ಪುರುಷಮುಪೈತಿ ದಿವ್ಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹ್ಮ್. ಪ್ರಯಾಣಕಾಲೇ ಮನಸಾಚಲೇನ ಭಕ್ತಯುಕ್ತೋ ಯೋಗಬಲೇ ಚೈವ ಭ್ರುವೋ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸಾತಂ ಪರಂ ಪುರುಷಮುಪೈತಿ ದಿವ್ಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಆದ್ರೆ ಅನ್ಸುತ್ತೆ ಎಲ್ರು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 11ನೇ ಶ್ಲೋಕ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಇದರೊಂದು ಉಚ್ಚಾರಣೆ. ಯದಕ್ಷರಂ ವೇದ ವಿದೋ ವದಂತಿ ಅಂದ್ರೆ ಯತ್ ಅಕ್ಷರಂ ಅಂತ ಕರೀತಾರೆ. ವೇದ ವಿದಃ ವದಂತಿ, ವೇದ ವಿದೋ ವದಂತಿ. ಆಮೇಲೆ ವಿಶಂತಿ ಯದ್ ಯತತೋ ವೀತರಾಗಾಃ. ವಿಶಂತಿ ಯದ್ ಯತತೋ ವಿಶಂತಿ ಯದ್ ಯತಯೋ ವೀತರಾಗಾಃ. ಇಲ್ಲಿ ಯತ್ ಯತಯಃ ಅಂತ ಹೇಳ್ತಾರೆ. ವಿಶಂತಿ ಯದ್ ಯತಯೋ ವೀತರಾಗಾಃ. ಇಲ್ಲಿ ಸ್ಪ್ಲಿಟ್ ಮಾಡ್ಬೇಡಿ, ಹಾಗೆ ಹೇಳಿ. ವಿಶಂತಿ ಯದ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ಒತ್ತು ದೀರ್ಘ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಯದಿಚ್ಛಂತು ಅಂತ ಇದೆಯಲ್ಲ, ಅದನ್ನ ಬಿಡಿಸಿದಾಗ ಯತ್ ಇಚ್ಛಂತಿ ಅಂತ ಆಗುತ್ತೆ. ಬಟ್ ನೀವು ಇನ್ ಬಿಡಿಸಬೇಡಿ, ಹಾಗೇನೆ ಹೇಳಿದ್ರಿ. ಇದರ ಒಂದು ಅರ್ಥ, ಯತ್ ಅಕ್ಷರಂ ವೇದ ವಿದಃ ವದಂತಿ. ಯತ್ ಅಕ್ಷರಂ, ಯತ್ ಅಕ್ಷರಂ ಅಂತಂದ್ರೆ ಯಾವ ಅಕ್ಷರ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಯಾವ ಅಕ್ಷರ ವೇದ ವಿಧಂ ವದಂತಿ. ವೇದ ವಿಧಂ ಅಂದ್ರೆ ವೇದಜ್ಞರಿಗೆ, ವೇದ ವಿದಂತಿಗಳು ಅಂತ ಹೇಳ್ತಾರೆ. ವೇದ ವಿಧರು ಅಂತ ಹೇಳ್ತಾರೆ. ಯಾರು ವೇದಗಳನ್ನ ಬಲ್ರು ಅವರು ವೇದ ವಿಧರು ಅಂತ, ಅಥವಾ ವೇದಜ್ಞರು ಅಂತ ಕರೀತಾರೆ. ಈಗ ಶಾಸ್ತ್ರಜ್ಞ ಹೇಗೆ ಕರಿತೇವೆ ನಾವು ಅವರನ್ನೆಲ್ಲ, ಹಾಗೆ ಇಲ್ಲಿ ವೇದನವನ್ನ ಬಲ್ಲವರನ್ನ ವೇದಜ್ಞರು ಅಂತ ಕರೀತಾರೆ. ಅಕ್ಷರ ಎಂದು ಹೇಳುವ ಪರಮ ತತ್ವವನ್ನ ಅಂದ್ರೆ ವೇದಜ್ಞರು ಅಕ್ಷರಂ ಅಂದ್ರೆ ಅಕ್ಷರ ಇಲ್ದವನಿಗೆ ಹೀಗೆ ಹೇಳ್ತಾರೆ ಎಂದು ಹೇಳುವ ಪರಮ ತತ್ವವನ್ನ ಅಂತ. ಆಮೇಲೆ ವಿಶಂತಿ ಯತಯ ವೀತರಾಗಾಹ. ವಿಶಂತಿ ಅಂತಂದ್ರೆ ಪ್ರವೇಶಿಸುವಂಥದ್ದು ಅಂತ. ಎಲ್ಲಿ ಯತ್ ಯತಯಃ, ಯತಯಃ ಅಂತಂದ್ರೆ ಯೋಗಿಗಳಿಗೆ ಯತಯಃ ಅಂತ ಹೇಳಿ ಕರೀತಾರೆ. ಮಹರ್ಷಿಗಳಿಗೆ ಯತಯಃ ಅಂತ ಹೇಳ್ತಾರೆ. ವೀತರಾಗಾಹ, ವೀತರಾಗಾಹ ಅಂತಂದ್ರೆ ಈ ಒಂದು ಸನ್ಯಾಸ ಆಶ್ರಮದಲ್ಲಿ ಇರುವಂತವ್ರು ವೀತರಾಗಾಹ ಅಂತ ಕರೀತಾರೆ. ಯಾಕೆ ಅವರು ರಾಗ ಮತ್ತೆ ದ್ವೇಷ ಇಲ್ಲದ ಯೋಗಿಗಳಾಗಿರ್ತಾರೆ. ಸೊ ವಿಶಂತಿ ಯತಯ ವೀತರಾಗ, ದೋಷವಿಲ್ಲದ ಯೋಗಿಗಳನ್ನ ಪ್ರವೇಶಿಸ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಯತ್ ಇಚ್ಛಂತಹ ಬ್ರಹ್ಮಚರ್ಯ ಚರಂತಿ.
ಯತ್ ಇಚ್ಛಂತಹ ಅಂತಂದ್ರೆ ಯತ್ ಅಂದ್ರೆ ಯಾವುದರಲ್ಲಿ ಅಂತ, ಇಚ್ಛಂತಹ ಅಂದ್ರೆ ಇಚ್ಛಿಸುವಂಥದ್ದು ಅಂತ, ಅಪೇಕ್ಷಿಸುವಂಥದ್ದು. ಬ್ರಹ್ಮಚರ್ಯ ಚರಂತಿ, ಬ್ರಹ್ಮಚರ್ಯವನ್ನ ಚರಂತಿ ಅಂದ್ರೆ ಪಾಲಿಸುತ್ತಾರೆ ಅಂತ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ತತ್ತೇ ಪದಂ ಅಂದ್ರೆ ಆ ಪದವನ್ನು, ಸಂಗ್ರಹೇಣ ಪ್ರವಕ್ಷೆ. ಸೊ ಸಂಗ್ರಹೇಣ ಅಂದ್ರೆ ಸಂಗ್ರಹಿಸುವಂಥದ್ದು. ಸೊ ಪ್ರವಕ್ಷೆ ಅಂದ್ರೆ ವಿವರಿಸ್ತೇನೆ ನಿನಗೆ ಅಂತ ಹೇಳ್ತಾ ಇರುವಂಥದ್ದು. ಸೊ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಸೊ ಆ ಪದವನ್ನ ನಾನು ನಿನಗೆ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ ಅಂತ. ಒಟ್ಟಾರೆ ಈ ಶ್ಲೋಕದ ಅರ್ಥ, ವೇದಗಳು ಹೇಳುವ ಅಕ್ಷರ ಬ್ರಹ್ಮವನ್ನು ಯೋಗಿಗಳು ಧ್ಯಾನದಿಂದ ಪ್ರವೇಶಿಸುವ ಆ ಪರಮ ಸ್ಥಾನವನ್ನ, ಸತ್ಯವನ್ನ, ಮತ್ತೆ ಬ್ರಹ್ಮಚರ್ಯದಿಂದ ಬಯಸುವ ಈ ಪವಿತ್ರ ಸ್ಥಿತಿಯನ್ನ ನಾನು ನಿನಗೆ ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಅಂತ ಹೇಳಿ ಹೇಳ್ತಾರೆ, ಭಗವಂತ ಹೇಳ್ತಾನೆ. ಓಕೆ. ಎಲ್ಲಿ ಮುಗಿದಿತ್ತು? ಜ್ಯೋತಿ ಮಾತಾಜಿವರೆಗೂ ಮುಗಿತ್ತಲ್ಲ. ಅನಂತ ಕುಲಕರ್ಣಿ ಪ್ರಭು, ಸೌಮ್ಯ ಶ್ರೀ, ಕಾಂತಾಮಣಿ ಮಾತಾಜಿ, ಲಲಿತಾ ಪೂಜಾರಿ, ಲೋಕಜೀವಿನಿ ಮಾತಾಜಿ, ಇವರೈದು ಜನ ಹೇಳಿ. ಹರೇ ಕೃಷ್ಣ ಮಾತಾಜಿ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯತ್ ಯತಯೋ ವಿತರಾಗಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವರಕ್ಷೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯತಯೋ ವೀತಗ್ರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರಯಕ್ಷೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪ್ರವಕ್ಷೆ ಪ್ರವಕ್ಷೆ ಪ್ರವಕ್ಷೆ. ಓಕೆ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯತಯೋ ವಿತರಾಗಾಃ ಯದಿಚ್ಛಯಂತೋ ಬ್ರಹ್ಮಚರ್ಯಂ ಚರಂತಿ ತತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಎರಡನೇ ಲೈನಲ್ಲಿ ಕೊನೆ ಪದ ವೀತರಾಗಾಹ. ವಿತರಾಗ ಅಲ್ಲ, ದೀರ್ಘ ಇದೆಯಲ್ಲ, ಸೊ ಹಾಗಾಗಿ ಎಳಿಬೇಕು. ವೀತರಾಗಾಹ. ಆಮೇಲೆ ಸರಿ. ಶ್ಲೋಕ 11. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವಿತರಾಗಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ. ಹರೇ ಕೃಷ್ಣ. ವೀತರಾಗಾಹ ನೋಡಿ, ವಿತರಾಗ ಅಲ್ಲ, ವೀತರಾಗಾಹ. ಯದಿಚ್ಛಂತೋ ದೀರ್ಘ ಇದೆ ಅಲ್ಲಿ ಅಲ್ಲ, ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಯತಯೋ ವೀತರಾಗಾಹ. ಸೊ ಎಳೆಯುವಾಗ ಅಲ್ಲಿ ಸ್ವಲ್ಪ ಗಮನಿಸಿ ಎಲ್ಲಿ ಎಳಿಬೇಕು ಅಂತ. ಹರೇ ಕೃಷ್ಣ. ಆದ್ರ ಎಲ್ರು ಮುಂದಿಷ್ಟಕ್ಕೆ ಹೋಗೋಣ. ಯಾರು ಹೇಳಿರೋದೀಗ? ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 8 12ನೇ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗ ಧಾರಣಂ. ಇದರ ಒಂದು ಉಚ್ಚಾರಣೆ ಈ ತರ ಬರುತ್ತೆ. ಸರ್ವ ದ್ವಾರಾಣಿ ಸಂಯಮ್ಯ.
ಮನೋ ಹೃದಿ ನಿರುದ್ಯ ಚ. ಹೃದಿ ಒಟ್ಟು ಸುಳಿದೆ, ರು ಹೃದಿ ನಿರುದ್ಯ ಚ. ಆಮೇಲೆ ಮುಂದಿನ ಪದ, ಇದನ್ನ ಬಿಡಿಸಿದಾಗ 2 ಪದ ಆಗತ್ತೆ. ಮೂರ್ಧ್ನಿ ಆತ್ಮನಃ ಅಂತ ಹೇಳಿ ಆಗುತ್ತೆ. ಮುಜ್ಞಾರ್ಧಾಯಾತ್ಮನಃ ಅಂತ ಹೇಳಿ, ಮುಜ್ಞಾರ್ಧಾಯಾತ್ಮನಃ. ಇಲ್ಲಿ ಮುಜ್ಞಾರ್ ಆದ್ಮೇಲೆ ರ ಹಚ್ಬೇಕು. ಇಲ್ಲ ಸಾರಿ, ಇದಕ್ಕೆ ಇದೆಯಲ್ಲ, ರ ಇದೆ. ಮೂರ್ಧ್ನ್ಯಾಧಾಯಾತ್ಮನಃ. ಇದನ್ನ ಬಿಡಿಸಿದಾಗ ಮೂರ್ಧ್ನಿ ಆದಾಯ ಆತ್ಮನಃ ಅಂತ 3 ಪದ ಆಗತ್ತೆ. ಮೂರ್ಧ್ನಿ ಆದಾಯ ಆತ್ಮನಃ. ಇಲ್ಲಿ ಮೂರ್ಧ್ನ್ಯಾಧಾಯ ಆತ್ಮನಃ ಅಂತ ಕೂಡ ಹೇಳ್ಬೋದು. ಇಲ್ಲಂದ್ರೆ ಮೂರ್ಧ್ನಿಧಾಯ ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಅಂತ ಹೇಳ್ಬೋದು. ಮೂರ್ಧ್ನಿ ಆದಾಯ ಆತ್ಮನಃ. ಸೊ ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಪ್ರತಿ ಸಲ ಇದು ಹೇಳ್ಬೇಕೋ ಬೇಡವೋ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಲ್ಲ. ಸೊ ಬೆಟರ್ ಒಂದು ಫ್ಲೋ ಇಟ್ಕೊಳ್ಳಿ ಕೂಡಿ ಹೇಳಲಿಕ್ಕೆ. ಮೂರ್ಧ್ನ್ಯಾಧಾಯಾತ್ಮನಃ ಪ್ರಾಣಂ, ಅಥವಾ 2 ಪದ ಮಾಡಿ, ಮೂರ್ಧ್ನ್ಯಾಧಾಯ ಆತ್ಮನಃ, ಮೂರ್ಧ್ನ್ಯಾಧಾಯ ಆತ್ಮನಃ ಪ್ರಾಣಂ. ವ್ಯಂಜನ ಇದೆ, ಆಸ್ಥಿತೋ ದೀರ್ಘ ಇದೆ, ಯೋಗಧಾರಣ. ಸರಿ, ಇಲ್ಲಿ ಇವ್ರೇನ್ ಪ್ರಾರಂಭ ಮಾಡ್ಬೇಕು. ಮಂಜುಳಾಯಿ ಮಾತಾಜಿ, ನಿರ್ಮಲಾ ಮಾತಾಜಿ, ಪ್ರವೀಣಾ ಮಾತಾಜಿ, ಶೀಲಾದೇವಿ ಮಾತಾಜಿ, ಶ್ರುತಿ ಎಸ್.ಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಅಸ್ಥಿತೋ ಯೋಗ ಧಾರಣಾಂ. ಹರೇ ಕೃಷ್ಣ ಮಾತಾಜಿ. ಇದು ರಾಗ ಹಾಗೆ ಬರೋದಿಲ್ಲ. ಸರ್ವದ್ವಾರಾಣಿ ಸಂಯಮ್ಯ ನಾರ್ಮಲ್ ರಾಗ ಬರುತ್ತೆ ಇದು. ಹೇಳ ಮಾತಾಜಿ. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಅಸ್ಥಿತೋ ಯೋಗ ಧಾರಣಾಂ. ಹರೇ ಕೃಷ್ಣ. ಆಸ್ಥಿತೋ ಅದು ಆ ಬರುತ್ತೆ ಮಾತಾಜಿ, ಅಸ್ಥಿತೋ ಅಲ್ಲ, ಆಸ್ಥಿತೋ ಯೋಗ ಧಾರಣಾಂ. ಆಸ್ಥಿತೋ ಯೋಗ ಧಾರಣಾಂ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಹೇಳ್ತೀನಿ. ಸರ್ವದ್ವಾರಾಣಿ ಸಂಯಮ್ಯ ಮನೋವೃದ್ಧಿ ನಿರುದ್ಯ ಚ ಮೂರ್ಧನ್ಯಧಾಯ ಆತ್ಮಾನಃ ಪ್ರಾಣಂ ಆಸ್ಥಿತೋ ಯೋಗ ಧಾರಣಾಂ. ಹರೇ ಕೃಷ್ಣ ಮಾತಾಜಿ. ಇದು ಅದು 3ನೇ ಲೈನ್ ಅಲ್ಲಿ ಮೂರ್ಧ್ನ್ಯ, ಅದಕ್ಕೆ ದೊಡ್ಡ ಹೂ ಕೂಡಿದೆ, ದೊಡ್ಡ ಧ ಇದೆ, ಅದಕ್ಕೆ ನ ಒತ್ತಿದೆ, ಮತ್ತೆ ಯ ಒತ್ತಿದೆ. ಸೊ ಮತ್ತೆ ಅರ್ಕಾವಳಿ ಇದೆ ಅದಕ್ಕೆ. ಮೂರ್ಧ್ನ್ಯಾಧಾಯಾತ್ಮನಃ. ಓಕೆ, ನಿಮ್ಗೆ ಅದು ಬರ್ಲಿಲ್ಲ ಅಂದ್ರೆ ಮೂರ್ಧ್ನಿ ಆದಾಯ ಆತ್ಮನಃ ಅಂತ ಹೇಳ್ಬೋದು. ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ. ಬಟ್ ರಾಗಬದ್ಧವಾಗಿ ಹೇಳುವಾಗ ನಿಮ್ಗೆ ಸ್ಪ್ಲಿಟ್ ಮಾಡಿ ಹೇಳಿದ್ರೆ ಆ ರಾಗ ಕೂಡಲ್ಲ. ಬಿಡಿಸಿ ಹೇಳೋದಾದ್ರೆ ಹೇಳ್ಬೋದು ಮೂರ್ಧ್ನಿ ಆದಾಯ ಆತ್ಮನಃ, ಅಥವಾ 2 ಭಾಗ ಮಾಡ್ಬೋದು. ಮೂರ್ಧ್ನ್ಯಾಧಾಯ ಆತ್ಮನಃ ಹೀಗೂ ಹೇಳ್ಬೋದು. ಮೂರ್ಧ್ನ್ಯಾಧಾಯ ಆತ್ಮನಃ. ಇಲ್ಲಿ ಯಾ ಇದೆಯಲ್ಲ, ಅದು ಬಿಡಿಸಿದ್ರೆ ಹಿಂದಿನ ಪದಕ್ಕೆ ಯ ಹೋಗುತ್ತೆ. ಅಲ್ಲಿ ಕೂಡಿರೋ ಯ ಪ್ಲಸ್ ಆ ಕೂಡಿದ್ರೆ ಯಾ ಆಗತ್ತಲ್ಲ, ಅದು ಯ ಹಿಂದಿನ ಪದಕ್ಕೆ ಹೋಗುತ್ತೆ, ಆ ಅನ್ನೋದು ಮುಂದಿನ ಪದಕ್ಕೆ ಹೋಗುತ್ತೆ. ಆತ್ಮನಃ ಅಂತ. ಮೂರ್ಧ್ನ್ಯಾಧಾಯ ಆತ್ಮನಃ ಒಂದು ಆಪ್ಷನ್. 2ನೇ ಆಪ್ಷನ್ ಮೂರ್ಧ್ನ್ಯಾಧಾಯಾತ್ಮನಃ ಪೂರ್ಣ ಹೇಳೋದು 2ನೇ ಆಪ್ಷನ್. 3ನೇ ಆಪ್ಷನ್ 3 ಪದ ಆಗಿ ಮಾಡ್ಬೋದು. ಮೂರ್ಧ್ಯ ಆದಾಯ ಆತ್ಮನಃ. ಸೊ ಹಿಂಗ್ ಹೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ
ಆಸ್ಥಿತೋ ಯೋಗಧಾರಣಾಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳಿ. ಸರ್ವದ್ವಾರಾಣಿ ಸಂಯಮ್ಯ ಮನೋರುಧಿ ನಿರುಧ್ಯ ಚ ಮೂರ್ಧಾನ್ಯಧಾಯಾತ್ಮನಃ ಪ್ರಾಣಾಂ ಆಸ್ಥಿತೋ ಯೋಗಧಾರಣಂ. ಹರೇ ಕೃಷ್ಣ. ಇದು 3ನೇ ಲೈನ್ ನಿಮ್ದು. ಮೂರ್ಧ್ಯಾಧಾಯಾತ್ಮನಃ, ಇಲ್ಲಾಂದ್ರೆ ಮೂರ್ಧಿ ಆಧಾಯ ಆತ್ಮನಃ. ಮೂರ್ಧ್ನಿ ಬರುತ್ತೆ, ಮತ್ತೆ ಮೂರ್ಧ್ನಿ. ದಕ್ಕೆ ನವತ್ತಿದೆ, ದೊಡ್ಡ ಧ ಇದೆ, ಮೂರ್ಧ್ನಿ. ಮೂರ್ಧ್ನಿ ಆಧಾಯ ಆತ್ಮನಃ, ಮೂರ್ಧ್ನಿ ಆಧಾಯ ಆತ್ಮನಃ ಪ್ರಾಣಂ ಬರುತ್ತೆ. ಇಲ್ಲಾಂದ್ರೆ ಮೂರ್ಧ್ನ್ಯಾಧಾಯ ಆತ್ಮನಃ ಪ್ರಾಣಂ. ಅದ್ ಗಮನಿಸಿ, ಅದು ನೋಡಿ ಉಚ್ಚಾರಣೆ ಅದು ಮಾಡಿ, ಅದೊಂದೇ ಹೇಳಿ. ಆಯಾತ್ಮನಃ ಪ್ರಾಣಂ. ಕೇಳಿಸ್ಲಿಲ್ಲ ನನಗೆ ಫಸ್ಟ್ ಹೇಳಿರೋದು. ಫಸ್ಟ್ ಹೇಳಿದ್ದು ಕೇಳಿಸ್ಲಿಲ್ಲ. ಮೂರ್ಧಾಯಾತ್ಮನಃ ಪ್ರಾಣಂ. ಮೂರ್ಧ್ನ್ಯಾ ಮಾತಾಜಿ, ದಕ್ಕೆ ನ ಒತ್ತಿದೆ ಅಲ್ಲಿ ನೋಡಿ. ಮೂರ್ಧನ್ಯಾ. ಮೂರ್ಧನ್ಯಾ, ಮೂರ್ಧನ್ಯಾಧಾಯಾತ್ಮನಃ. ಮೂರ್ಧ್ನ್ಯಾ ಮಾತಾಜಿ, ಮೂರ್ಧ್ನ್ಯಾ ಸರಿ ಇದೆ. ಧಾಯಾತ್ಮ. ಮೂರ್ಧ್ನ್ಯಾಧಾಯ ಮೂರ್ಧ್ನ್ಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣ. ಧಾರಣ. ಸರಿ, ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಇನ್ನೊಂದು ಇಬ್ರು ಯಾರಾದ್ರೂ ಹೇಳಿ. ಏನ್ ಮಾಡೋಣ ಮೀಟಿಂಗ್ ಅನ್ನ? ಉಮಾದೇವಿ, ವೆಂಕಟೇಶ್ ಪ್ರಭು, ವಿಜಯ್ ಮಾತಾಜಿ. ಹೇಳ ಮಾತಾಜಿ, ನಾನು ಉಮಾದೇವಿ. ಹೇಳಿ. ಹಾ ಹೇಳಿ. ಶ್ಲೋಕ 12. ಸರ್ವದ್ವಾರೀಣ ಸಂಯಮ್ಯ ಮನೋವೃದ್ಧಿ ನಿರುದ್ಯ ಚ ಮೂರ್ಧ್ಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಸರ್ವೋಯ್ತ ಮಾತಾಜಿ. ಗಡಿಬಿಡಿ ಯಾಕೆ ಮಾಡ್ತೀರಾ? ಎಲ್ಲಿ ಹೋಗೋದಿದೆಯಾ ನಿಮ್ಗೆ? ಇಲ್ಲ, ಏನಿಲ್ಲ, ಲೇಟ್ ಆಯ್ತಲ್ಲ ನಿಮ್ಗೆ ಅಂತ ಹೇಳ್ಬಿಟ್ಟೆ. ಇಲ್ಲ ಇಲ್ಲ ಇಲ್ಲ, ನಂಗೆ ಏನ್ ಬೇಕಾದ್ರೂ ಆಗ್ಲಿ. ನೀವು ನಮ್ ಸಲುವಾಗಿ ನೀವು ಗಡಬಡಿ ಮಾಡ್ಬೇಡಿ ಅಲ್ಲ. ಇನ್ನೊಂದ್ಸತಿ ಮಾತಾಜಿ. ಈಗ ಒಂದ್ ನಿಮಿಷ ಕೇಳಿ, ಎಲ್ಲಿ ವ್ಯತ್ಯಾಸ ಬಂತು ಕೇಳಿ, ಹೇಳ್ತೇನೆ. ಸರ್ವದ್ವಾರಾಣಿ ಸಂಯಮ್ಯ ಮನೋವೃದ್ಧಿ ಅಲ್ಲ ಮಾತಾಜಿ, ಹೃದಿ. ಮನೋವೃದ್ಧಿ ನಿರುದ್ಯ ಚ. ಹೇಳಿ ಇನ್ನೊಮ್ಮೆ. ಸರ್ವದ್ವಾರಾಣಿ ಸಂಯಮ್ಯ ಮನೋವೃದ್ಧಿ ನಿರುದ್ಯ ಚ. ವೃದ್ಧಿ ಯಾಕೆ? ವೃದ್ಧಿ ಯಾಕೆ? ಅಲ್ಲಿ ದಕ್ಕೆ ದವತ್ತಿದೆಯಾ? ವೃದ್ಧಿ ನೋಡ್ಕೊಂಡಿಲ್ಲ. ಮನೋವೃದ್ಧಿ ನಿರುದ್ಯ ಚ ಮೂರ್ಧ್ಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಸರ್ವೋಯ್ತು ಮಾತಾಜಿ. ಸರಿ ಹೋಯ್ತು ಮಾತಾಜಿ. ವೃದ್ಧಿ. ಓಕೆ, ಇದ್ರದ್ದು ಅರ್ಥ ಹೇಳಿಲ್ಲ ಅನ್ಸುತ್ತೆ ನಾನು ಅಲ್ಲ. ಸರ್ವದ್ವಾರಾಣಿ ಸಂಯಮ್ಯ. ಸರ್ವದ್ವಾರಗಳು ಅಂತಂದ್ರೆ ನಮ್ಮ ದೇಹದಲ್ಲಿರುವಂತ ಎಲ್ಲ ಇಂದ್ರಿಯಗಳು, ಓಕೆ, ದ್ವಾರಗಳು ಅಂತ ಹೇಳ್ತಾರೆ. ಸಂಯಮ್ಯ ಅಂದ್ರೆ ನಿಯಂತ್ರಿಸುವಂತದ್ದು. ಆಮೇಲೆ ಮನೋ ಹೃದಯ ನಿರುದ್ಯ ಚ. ಮನಃ ಅಂದ್ರೆ ಮನಸ್ಸನ್ನ, ಹೃದಯ ಅಂತಂದ್ರೆ ಹೃದಯದಲ್ಲಿ, ನಿರುದ್ಯ ಚ ಅಂದ್ರೆ ಸ್ಥಾಪಿಸುವಂತದ್ದು ಅಂತ. ಆಮೇಲೆ ಮೂರ್ಧ್ನಿ ಆಧಾಯ ಆತ್ಮನಃ ಪ್ರಾಣಂ ಅಂತ ಹೇಳ್ತಾರೆ ಅದಕ್ಕೆ. ಇಲ್ಲಿ ಮೂರ್ಧ್ನಿ ಅಂತಂದ್ರೆ ಶಿರಸ್ಸು ಅಂತ ಹೇಳ್ತಾರೆ, ಅಥವಾ ತಲೆಯ ಮೇಲ್ಭಾಗ, ಅದಕ್ಕೆ ಮೂರ್ಧ್ನಿ ಅಂತ ಹೇಳ್ತಾರೆ. ತಲೆಯ ಮೇಲ್ಭಾಗಕ್ಕೆ ಮೂರ್ಧ್ನಿ. ಆಮೇಲೆ ಆದಾಯ ಅಂತಂದ್ರೆ ಸ್ಥಿರಗೊಳಿಸೋದು ಅಂತ, ಒಯ್ಯೋದು ಅಂತ ಹೇಳ್ತಾರೆ. ಮೂರ್ಧ್ನಿ ಅಂದ್ರೆ ಒಯ್ಯೋದು, ತಲೆಯ ಮೇಲ್ಭಾಗಕ್ಕೆ ಒಯ್ಯುವುದು ಅಂತ. ಏನನ್ನ? ಆತ್ಮನಃ ಪ್ರಾಣಂ. ಆತ್ಮನಃ ಅಂದ್ರೆ ನಮ್ಮ ಪ್ರಾಣವಾಯು ಏನಿರುತ್ತಲ್ಲ, ಆ ಆತ್ಮ ಪ್ರಾಣವಾಯುವನ್ನ ತಲೆಯ ಶಿರಸ್ಸಿನ ಮೇಲ್ಭಾಗಕ್ಕೆ ಒಯ್ಯುವುದು ಅಂತ ಹೇಳಿ. ಮೂರ್ಧ್ನಿ ಆದಾಯ ಆತ್ಮನಃ ಪ್ರಾಣಂ ಆಸ್ಥಿತಃ ಯೋಗಧಾರಣ. ಆಸ್ಥಿತಃ ಅಂತಂದ್ರೆ ಅಸ್ಥಿತಃ ಅಂತ ಕರೀತಾರೆ, ಅಂದ್ರೆ ನೆಲೆಸೋದು ಅಂತ ಹೇಳಿ. ಎಲ್ಲಿ? ಯೋಗಧಾರಣೆಯ ಒಂದು ಸ್ಥಿತಿಯಲ್ಲಿ ನೆಲೆಸಿರುವಂತದ್ದು ಅಂತ. ಒಟ್ಟಾರೆ ಇದ್ರ ಅರ್ಥ ಏನು ಹೇಳಿಬಿಡುತ್ತೆ ಅಂದ್ರೆ,
ಒಬ್ಬ ಯೋಗಿ ತನ್ನ ಇಂದ್ರಿಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಿಸಿ ತನ್ನ ಮನಸ್ಸನ್ನ ಹೃದಯದಲ್ಲಿ ಸ್ಥಾಪಿಸಿ ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನ ತಲೆಯ ಮೇಲ್ಭಾಗಕ್ಕೆ ತಗೊಂಡು ಹೋಗ್ಬೇಕು ಅಂತ, ಅದೇ ಒಂದು ಯೋಗ ಧಾರಣೆಯ ಸ್ಥಿತಿ ಅಂತ ಹೇಳಿ ಹೇಳ್ತಾರೆ. ಹೀಗೆ ಒಬ್ಬ ವ್ಯಕ್ತಿ ಯೋಗಿ ಪ್ರಾಣವಾಯುವನ್ನ ಶಿರಸ್ಸಿನ ಮೇಲ್ಭಾಗಕ್ಕೆ ಒಯ್ದು ನಿಲ್ಲಿಸ್ತಾನೆ. ಸೊ ಹೀಗೆ ಮನುಷ್ಯ ಯೋಗ ಧಾರಣೆಯನ್ನ ಮಾಡ್ತಾನೆ ಅನ್ನೋದನ್ನ. ಸೊ ಇದು ಅಷ್ಟಾಂಗ ಯೋಗದ ಕುರಿತಾಗಿ ಹೇಳ್ತಾ ಇರುವಂತದ್ದು ಧ್ಯಾನ. ಹೇಗೆ ಇವು ಷಟ್ಚಕ್ರಗಳಿದೆಯೋ ಷಟ್ಚಕ್ರಗಳು ಮತ್ತೆ ಕೊನೆಯದಲ್ಲಿರುವಂತದ್ದು ಸಹಸ್ರಾರ ಚಕ್ರ ಅಂತ ಹೇಳಿ 7ನೇದು, ಅಲ್ಲಿವರೆಗೂ ತಮ್ಮ ಪ್ರಾಣವಾಯುವನ್ನ ಒಯ್ತಾರಲ್ಲ ಅದ್ರ ಕುರಿತಾಗಿ ಹೇಳ್ತಾ ಇರುವಂತದ್ದು ಇದನ್ನ. ಹರೇ ಕೃಷ್ಣ ಮಾತಾಜಿ, ಎಲ್ರಿಗೂ ಧನ್ಯವಾದಗಳು. ಮೀಟಿಂಗ್ ಅನ್ನ ಎಂಡ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯ. ಶ್ರೀಲ ಪ್ರಭುಪಾದ